ಕಾರ್ಯಕರ್ತರು ಪಕ್ಷದ ಮೇಲೆ ಇಟ್ಟಿರುವ ನಿಷ್ಠೆ ಹಾಗೂ ಹಗಲಿರುಳು ದುಡಿದ ಪರಿಶ್ರಮದಿಂದಾಗಿ ಕಾರ್ಕಳ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಗೆಲುವನ್ನು ಸಾಧಿಸಿದೆ. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಹುದ್ದೆಗಳಿಗೆ ಯಾವುದೇ ಲಾಬಿ ನಡೆಸುವುದಕ್ಕೆ ಅವಕಾಶ ಇರುವುದಿಲ್ಲ. ಲಾಬಿಗೆ ಪ್ರಯತ್ನಿಸಿದವರಿಗೆ ಅಧ್ಯಕ್ಷ ಉಪಾಧ್ಯಕ್ಷ ಹುದ್ದೆ ಸಿಗದು ಅವರ ರಾಜಕೀಯ ಭವಿಷ್ಯ ಡೋಲಾಯಮಾನವಾಗಲಿದೆ ಎಂದು ಶಾಸಕ ಹಾಗೂ ಸರ್ಕಾರದ ಮುಖ್ಯ ಸಚೇತಕ ವಿ ಸುನಿಲ್ ಕುಮಾರ್ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಕಾರ್ಕಳದ ಮಂಜುನಾಥ್ ಪೈ ಸಭಾಂಗಣದಲ್ಲಿ ಬಿಜೆಪಿ ವಿಧಾನಸಭಾ ಕ್ಷೇತ್ರ ಸಮಿತಿ ಆಯೋಜಿಸಿದ ಗ್ರಾಮ ಪಂಚಾಯತ್ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳಿಗೆ ಅಭಿನಂದನೆ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಸಮಸ್ಯೆ, ಮರಳಿನ ಸಮಸ್ಯೆ, ಕೆಂಪು ಕಲ್ಲಿನ ಸಮಸ್ಯೆ ಇದೆಲ್ಲದಕ್ಕೂ ಕೂಡ ಪೂರ್ಣ ಪರಿಹಾರವನ್ನು ಕಂಡುಕೊಳ್ಳುವಂತ ಪ್ರಯತ್ನವನ್ನ ಮನೆ ಯಡಿಯೂರಪ್ಪನ ನೇತೃತ್ವ ಸರ್ಕಾರ ಬಂದ ನಂತರ ನಾವು ಮಾಡ್ತಾ ಇದ್ದೇವೆ. ಸಿಸಿ ಪಾಟೀಲ್ ಮೇಲೆ ನಮಗೆ ಭರವಸೆ ಇದೆ. ಕಳೆದ ಕೆಲವು ವರ್ಷಗಳಿಂದ ಒಳ್ಳೆಯ ಕಾರ್ಯವನ್ನು ಮಾಡಿದಂತವರು. ಈ ಹಿಂದೆ ನಮ್ಮ ಸಮ್ಮಿಶ್ರ 2008ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿಯೂ ಕೂಡ ಒಳ್ಳೆ ಕೆಲಸವನ್ನು ಮಾಡಿದ್ರು. ಈಗ ಗಣಿ ಇಲಾಖೆಯ ಸಚಿವರಾಗಿದ್ದುಕೊಂಡು ನಾವು ಯಾವ್ಯಾವ ಮನವಿಯನ್ನು ಇಟ್ಕೊಂಡು ಹೋಗಿದ್ದೇವೆ ಅದಕ್ಕೆಲ್ಲದಕ್ಕೂ ಕೂಡ ಪೂರಕವಾದಂತಹ ಸ್ಪಂದನವನ್ನು ಒಬ್ಬ ಸಚಿವರಾಗಿ ನಮಗೆ ಕೊಟ್ಟಿದ್ದಾರೆ. ರಾಜ್ಯ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಸಚಿವ ಸಿಸಿ ಪಾಟೀಲ್ ಅವರು ಮಾತನಾಡಿ, ಮರಳುಗಾರಿಕೆ ಸಮಸ್ಯೆಯನ್ನ ಬಗೆಹರಿಸುವ ನಿಟ್ಟಿನಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ಜಿಲ್ಲೆಗಳ ಜಿಲ್ಲಾಧಿಕಾರಿ, ಅಧಿಕಾರಿಗಳು, ಸಂಸದರು, ಶಾಸಕರ ಉಪಸ್ಥಿತಿಯಲ್ಲಿ ಸಮಾಲೋಚನಾ ಸಭೆಯನ್ನ ಆಯೋಜಿಸುವುದಕ್ಕೆ ಬದ್ಧನಾಗಿದ್ದೇನೆ. ಹಲವು ವರ್ಷಗಳಿಂದ ಎಡೆಬಿಡದೆ ಕಾಡುತ್ತಿದ್ದ ಈ ಸಮಸ್ಯೆಗಳಿಗೆ ಮುಕ್ತಿ ದೊರೆಯುವ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ರು. ಬಹಳ ವಿಚಿತ್ರವಾದಂಥ ಸನ್ನಿವೇಶದಲ್ಲಿ ಈ ಕರಾವಳಿಯ ಮರಳು ಝೋನ್ ಇದೆ, ಸ್ಯಾಂಡ್ ಝೋನ್ ಅಂತ ನಾವು ಕರಿತೇವೆ. ಸಾಕಷ್ಟು ಮರಳು ಇದೆ. ಒಂದು ಕಡೆ CRZ, ಇನ್ನೊಂದು ಕಡೆ ನಾನ್ CRZ. ಮರಳನ್ನು ತೆಗೆದೇ ಇದ್ದರೆ ಹೊಳೆಗಳ ತನ್ನ ದಿಕ್ಕನ್ನು ಬದಲಿಸ್ತಾವೆ. ಮರಳನ್ನು ತೆಗೆಯಕ್ಕೆ ಹೋದರೆ ನಾನ್ CRZ ಇನ್ಸ್ಟ್ರೀಮ್ ಮೈನಿಂಗಿನ ಒಂದು ಅವಕಾಶ ಇಲ್ಲ. ಕಷ್ಟಪಟ್ಟು ಮಾನ್ಯ ಸುನೀಲ್ ಕುಮಾರ್ ಮತ್ತು ರಘುಪತಿ ಭಟ್ ನಮ್ಮೆಲ್ಲ ಶಾಸಕರ ಸಲಹೆಯನ್ನು ಪಡ್ಕೊಂಡು ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹಾಕಿ CRZ ವ್ಯಾಪ್ತಿಯಲ್ಲಿರ್ತಕ್ಕಂಥ ಮರಳು ಗಣಿಗಾರಿಕೆಗೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದು ನಮ್ಮ ಸರ್ಕಾರದ ಹೆಮ್ಮೆ. ಆ ಇಲಾಖೆಯ ಸಚಿವರಾಗಿ ಆ ಹೆಮ್ಮೆಯನ್ನು ನಾನು ತಗೊಳ್ಳಕ್ಕೆ ಬಯಸೋದಿಲ್ಲ, ನಮ್ಮ ಶಾಸಕ ಮಿತ್ರರಿಗೆ ಆ ಹೆಮ್ಮೆಯನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಕಾರಣ ಅವರ ಒತ್ತಡದಿಂದ ಆ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಅಧಿಕಾರಿಗಳ ಮೇಲೆ ಒತ್ತಡವನ್ನು ತಂದು ಇದಕ್ಕೊಂದು ಮಾರ್ಗವನ್ನು ಹುಡುಕಬೇಕಂದಾಗ CRZ ಸಮಸ್ಯೆ ಸ್ವಲ್ಪ ಬಗೆಹರಿದಿದೆ. ಅವರ ಒತ್ತಾಯದ ಮೇರೆಗೆ ಇವತ್ತು ನಾನು ಇಲ್ಲಿಗೆ ಬಂದಿದ್ದೇನೆ. ಈ ಸಂದರ್ಭ ಶಾಸಕ ರಘುಪತಿ ಭಟ್, ಉಡುಪಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸುರೇಶ್ ನಾಯಕ್, ಬೋಳಾ ಪ್ರಭಾಕರ್ ಕಾಮತ್, MK ವಿಜಯಕುಮಾರ್, ರೇಷ್ಮಾ ಶೆಟ್ಟಿ, ವಿಖ್ಯಾತ್ ಶೆಟ್ಟಿ, ಬೋಳಾ ಜಯರಾಮ್ ಸಾಲ್ಯಾನ್ ಉಪಸ್ಥಿತರಿದ್ದರು.